ಕರಾವಳಿಯಲ್ಲಿ ತಯಾರು ಮಾಡ್ತಾ ಇದ್ದಂತಹ ಮನೆ ಮದ್ದು ಇಂದು ಮರೆಯಾಗ್ತಾ ಇದೆ. ಅಂಗಡಿಗಳಲ್ಲಿ ಸಿಗುವ ಆಧುನಿಕ ಮದ್ದುಗಳ ಮೊರೆ ಹೋಗ್ತಾ ಇದ್ದಾರೆ ಜನರು. ಆದರೆ ಮನೆ ಮದ್ದು ಉಳಿಸಬೇಕು ಎಂಬ ದೃಷ್ಟಿಯಲ್ಲಿ ಇಂದಿಗೂ ಕೂಡ ಮನೆ ಮದ್ದು ಉಳಿಸಿಕೊಂಡು ಬರ್ತಾ ಇರುವಂತಹ ಎಲಿಜಾಬಾಯಿ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಇವರ ಹೆಸರು ಎಲಿಜಾ ಡಿಮೆಲ್ಲೋ. ಉಡುಪಿ ಜಿಲ್ಲೆಯ ಶಂಕರಪುರ ನಿವಾಸಿ. ಉಡುಪಿ ಜಿಲ್ಲೆ ಅನೇಕ ನಾಟಿ ವೈದ್ಯರನ್ನ ಸಮಾಜಕ್ಕೆ ಪರಿಚಯಿಸಿದ ಕೀರ್ತಿಯನ್ನ ಪಡೆದುಕೊಂಡಿದೆ. ಇವರಲ್ಲಿ ಎಲಿಜಾ ಡಿಮೆಲ್ಲೋ ಕೂಡ ಅನೇಕ ಮನೆಮದ್ದುಗಳನ್ನ ಮಾಡಿಕೊಂಡು ಬಂದಿದ್ದಾರೆ. ಇವರು ಸುಮಾರು 22 ವರ್ಷಗಳಿಂದ 5 ಬಗೆಯ ಬಾಣಂತಿ ಮದ್ದುಗಳನ್ನ ತಯಾರಿ ಮಾಡುವ ಜೊತೆಗೆ ಮಕ್ಕಳ ಜೋಗುಳ ಹಾಡು, ಕ್ಯಾಥೋಲಿಕ್ ಸಂಪ್ರದಾಯಗಳನ್ನ ಉಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿಕೊಂಡಿದ್ದಾರೆ. ಮಲ್ಲಿಗೆ ಕೃಷಿಯನ್ನು ಮಾಡಿಕೊಂಡು ಮನೆಮದ್ದುಗಳನ್ನ ಮಾಡಿಕೊಂಡು ಬರ್ತಾ ಇರುವ ಎಲಿಜಾ ಡಿಮೆಲ್ಲೋ ಎಲ್ಲರಿಗೂ ಅಚ್ಚುಮೆಚ್ಚು. ನನ್ನ ತಾಯಿ ಮನೆಗೆ ತೆರಳಿ ಮನೆಮದ್ದು ತಯಾರಿ ಮಾಡಿಕೊಡ್ತಾ ಇದ್ರು. ಅವರ ಜೊತೆಗೆ ನಾನು ಹೋಗಿ ಈ ಮನೆಮದ್ದನ್ನ ಕಲ್ತಿದ್ದೇನೆ. ಇನ್ನು ಮಾರುಕಟ್ಟೆಯಲ್ಲಿ ವಿವಿಧ ರೀತಿಯ ಮದ್ದುಗಳು ಸಿಗ್ತವೆ, ಆದರೆ ಮನೆಮದ್ದು ಉತ್ತಮ. ನನ್ನಲ್ಲಿರುವಂತಹ ಅನುಭವವನ್ನ ಇತರರಿಗೆ ಹಂಚಿಕೊಳ್ಳುವಂತಹ ಮಹದಾಸೆ. ಯಾರು ಬೇಕಾದರೂ ಫೋನ್ ಮುಖಾಂತರ ಸಂಪರ್ಕವನ್ನ ಮಾಡಬಹುದು ಎನ್ನುತ್ತಾರೆ ಎಲಿಜಾಬಾಯಿ. ಯಾನ್ ಈ ಪೆದ್ಮೆದಿನ ಮದ್ದು ಸ್ಟಾರ್ಟ್ ಮಲ್ಪರೆ ಅಮ್ಮಡಪ್ಪ ಇಲ್ಲ ಪೋಂದಿತ್ತೆ ಅಂಚಾದ್ಯಂಕು ಅವು ಕಲ್ತದಂತೆ ಅನುಭವ ಬತ್ತುಂಡು. ಆಯ್ಡ್ಬಕ್ಕ ಏನು ಮದ್ಮೆ ಅದು ಇಲ್ಲಡ್ಕುಲ್ಲು ನೀ ಟೈಮ್ ಪಾಸ್ ಆವಡೆಂದದು ಒಂದೇನೊಂಚೂರು ಕಲ್ಪುಗ ಎಂದದು ಬೊಕ ಎನ್ನ ಮಗಗೆ ಮದ್ಮೆ ಅಂಡು ಮರ್ಮಲಡ್ಲು ಮತ್ತು ಪೆದ್ದಿಯರು ಅಗಲೆ ಮತ್ತು ಮಲ್ಪೊಡೆ ಅಂದು ಇಂಗೆ ಇಂಟ್ರೆಸ್ಟ್ ಬತ್ತುಂಡು. ಅಂಚೆ ಅದೇ ಈ ಮರ್ದನ್ ಮಲ್ಪರೆ ಸ್ಟಾರ್ಟ್ ಮಲ್ತೆ. ಈತೆ ಮಲ್ತದು 22 ವರ್ಷ ನಡಪುಂಡು. ಯಾನು ಉಲ್ಲಿ, ಓಮ, ಶುಂಠಿ ಬೊಕ ಈ ಮಣರ ಮರ್ದು ಆಡ್ಬಕ ಮೆತ್ತೆ ಐನ ಐಟಮ್ ಮಾತ ಮಲ್ಪುವೆ. ಅಂದಾಜಿ ಪಂಡ 1 ಕಿಲೋ ಮೆತ್ತೆ, 1 ಕಿಲೋ ಉರ್ಪೆಲಾರಿ ಅವೇನು ಪೊತ್ತದ ಪೊಡಿ ಮಲ್ಪೊಡು. ಆಡ್ಬಕ ಈಗ 4 ತಾರಾಯಿ ಆಡ್ಬಕ 2.5 ಕಿಲೋ ಬೆಲ್ಲ, 1.5 ಲೀಟರ್ ಎಣ್ಣೆ ಆಡ್ಬಕ 2 ರಂಕ ನೆಯ್ಯಿ ಆಡ್ಬಕ ನೀರುಳ್ಳಿ 3 kg ಇಂಚ ಮಾತ ಮಲ್ತದು ಮಲ್ಪೊಡು. ಪಾಕ ಮಲ್ತದು ಪುಡಿ ಮಲ್ತದು ಮಿಕ್ಸ್ ಮಲ್ಪೊಡು. ರೆಡಿಮೇಡ್ ತಿಕ್ಕೊಂಡು ಐತಕ್ಕ ಮಾತ ವಸ್ತು ಎಡ್ಡೆ ಪಾಡು ಜೇರು ಯಾನ್ ಟೇಸ್ಟ್ ಮಲ್ದೆ ಅವೊಂಜಿ ಟೇಸ್ಟ್ ಇಜ್ಜಿ ಪಣ್ಪೇರು ಮಸ್ತ್ ಜನ ಕಣದು. ಇಂಚ ಮತ್ತು ಐಟಮ್ ಪಾಡು ಜರಗುಲು ನೀರುಳ್ಳಿ ತಾರಾಯಿ ಮತ್ತು ಏನು ಸಮ ಮತ್ತು ಬೂರು ಜೈಕು ಅಂಚಾದ ಅವು ಟೇಸ್ಟ್ ಇಜ್ಜಂದದು ಎಂಕ ಇಲ್ಲಪ್ಪಂತನೇ 2 kg ಮುಜಿ kg 5 kg ಆರ್ಡರ್ ಬತ್ತಿನೆಲ್ಲ ಉಂಡು. ಬೆರಿಬೇನೆಗೆ ಮುಂದೆ ಪೆದ್ಮೆದಡ್ಲಿಕ್ಕೆ ಎಂದದು ಪಂಡದತ್ತು ಕೆಲವರಿಗೆ ಬೆರಿಬೇನೆ ಬೊಕ್ಕ ಈ ಪೊಂಜು ಇಲ್ಲೇಕು ಮತ್ತು ಒಂತೆ ಉಂದಾಣಗಾಗಲ್ಲ ಟೈಮ್ ಪ್ರಕಾರ ಉಂದಾಣಗಾಗಲ್ಲ ಮತ್ತು ಬೇನೆ ಮತ್ತು ಉಪ್ಪಣ ಮತ್ತು ಗುಣ ಆತನೇನು ಪಣ್ತೀರು. ಆಂಡ ಯಾನ್ ಮಲ್ತದ್ದು ಕೊರ್ಪಿನಿ ಸಮಸ್ಯೆ ಪೂರ ಅಗುಲ್ ಪಣ್ಪೀನಿ ಎಡ್ಡೆ ಆತನಿಂದ. ಅಂಚೆ ಅದು ಮೆತ್ತೆಗೆ ಮಸ್ತ್ ಡಿಮಾಂಡ್ ಉಂಡು. ಪೂರ ಅಮೇರಿಕಾ, ದುಬೈ, ಕುವೈಟ್, ಬೆಂಗಳೂರು, ಬಾಂಬೆ ಕಡಿಗೆಡು ನಮ್ಮ ಊರುಡು ಹಿಂದುಳು ಮುಸಲ್ಮಾನರು ಪೂರ ಕ್ರಿಶ್ಚಿಯನ್ ಪೂರ ಪಸಂಪೋತಿರು ಮಾತಾಡಲ ಪಣ್ಪೇರು ನಿಕ್ ದೇಕ್ ಒಂದೇಂದ್ರೆ ಅವೊಂಜಿ ಎಂಕಲ್ಲ ಇಂಟ್ರೆಸ್ಟ್. ಒಂಜಿ ಅಟ್ಟಿಲ್ ಮಲ್ಪನೆಗೆ ಅಟ್ಟಿಲ್ ಮಲ್ಪನೆ ಇಂಟ್ರೆಸ್ಟ್, ಡ್ಯಾನ್ಸ್ ಮಲ್ಪನೆಗೆ ಡ್ಯಾನ್ಸ್ ಮಲ್ಪನಿದೆ, ಸಿಂಗಿಂಗ್ ಮಲ್ಪನೆ ಸಿಂಗಿಂಗ್ ಅವೊಂಜಿ ಇಂಟ್ರೆಸ್ಟ್ ಬರ್ಪುಂಡು. ಅಂಚೆ ಅದೊಂಜಿ ಮಲ್ಪುಗ ಎಂದದು ಯಾನಿತೆ ಒಂಜಿ 22 ವರ್ಷದಿಂಚಿ ಮಲ್ತೊಂದುಲ್ಲೆ. ಆಂಡ ಆಯ್ನಾದ ಜನಗುಲು ಒಂಜಿ ಕಲ್ತದು ಮಲ್ಪೊಡಿ ಇಲ್ಲಡೆ ಮಲ್ಪೊಡಿ ಎಂದದು ಎನ್ನೋ ಒಂಜಿ ಅಭಿಪ್ರಾಯ. ಅಮೆರಿಕ, ದುಬೈ, ಮಸ್ಕತ್, ಮುಂಬೈ, ಬೆಂಗಳೂರು ಪ್ರದೇಶದ ಜನರು ಊರಿಗೆ ಬಂದಾಗ ಬಾಣಂತಿ ಮದ್ದು ತೆಗೆದುಕೊಂಡು ಹೋಗ್ತಾರೆ. ನಮ್ಮೂರಲ್ಲೂ ಸೇರಿದಂತೆ ಪರ ಊರುಗಳಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರು, ಹಿಂದೂ, ಮುಸ್ಲಿಂ, ಕ್ರೈಸ್ತರು ಎಲ್ಲಾ ವರ್ಗದ ಜನರು ಇವರ ಮನೆಮದ್ದನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ. ನಮ್ಮ ಶಂಕರಪುರದ ಶ್ರೀಮತಿ ಎಲಿಜಾ ಡಿಮೆಲ್ಲೋರವರು ಹಲವಾರು ವರ್ಷಗಳಿಂದ ತಮ್ಮ ನೆರೆಮನೆಯವರಿಗೆ ಹಾಗೂ ಎಲ್ಲ ಸಮುದಾಯದ ಜನರಿಗೆ ಗಿಡಮೂಲಿಕೆ ಮದ್ದುಗಳನ್ನು ಸಿದ್ಧಪಡಿಸಿ ನೀಡಿ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಮಕ್ಕಳ ಜೋಗುಳ ಹಾಡು ಹೇಳುವುದು, ಕ್ರೈಸ್ತರ ಮದುವೆ ಸಮಾರಂಭಗಳಿಗೆ ಉತ್ತಮ ಹಾಡುಗಳನ್ನು ಹಾಡುವುದು ಇವರ ಉತ್ತಮ ಹವ್ಯಾಸ. ಇವರು ತಯಾರಿಸಿದ ಬಾಣಂತಿಯ ಮದ್ದು ಮತ್ತು ತಿಂಡಿಗಳಿಗೆ ತುಂಬ ಡಿಮಾಂಡು.
ಶ್ರೀಮತಿ ಎಲಿಜಾ ಡಿಮೆಲ್ಲೋ ರವರಿಗೆ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರು ಮಹತ್ತರ ಸಾಧನೆ ಮಾಡಿದ ಮಹಿಳೆ ಎಂದು ಗೌರವಿಸಿದ್ದಾರೆ. ಎಲಿಜಾ ಡಿಮೆಲ್ಲೋ ತಯಾರು ಮಾಡುವ ಮನೆಮದ್ದು ಶುದ್ಧ ಗ್ರಾಮೀಣ ಶೈಲಿಯಲ್ಲಿ ತಯಾರಿಯಲ್ಲಿ ಇರುತ್ತೆ. ಇವರ ತಯಾರಿಕೆಯ ಮದ್ದು ಬೆಂಕಿಯ ಒಲೆಯಲ್ಲಿ ತಯಾರಿ ಮಾಡ್ತಾರೆ. ಔಷಧಿಗೆ ಬೇಕಾಗುವ ಎಲ್ಲಾ ವಸ್ತುಗಳ ಗುಣಮಟ್ಟವನ್ನ ಪರಿಶೀಲಿಸಿ ತಯಾರು ಮಾಡುವ ಜೊತೆಗೆ ಉತ್ತಮ ರುಚಿ ಕೂಡ ಇದೆ. ಏನೇ ಆಗ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ತಯಾರಾಗ್ತಾ ಇದ್ದ ಮನೆಮದ್ದು ಉಳಿಸುವಲ್ಲಿ ಕೈಜೋಡಿಸುವ ಮತ್ತು ಇಂತಹ ತೆರೆಮರೆಯಲ್ಲಿ ಇರುವಂತಹ ನಾಟಿ ವೈದ್ಯರನ್ನ ಪರಿಚಯಿಸುವ ಕೆಲಸ ನಮ್ಮದಾಗಲೇ. ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.